ಉಡುಪಿ ಜಿಲ್ಲೆಯ ಕಾಪುವಿನ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜಿನಲ್ಲಿ ಎರಡು ಗುಂಪಿನ ವಿದ್ಯಾರ್ಥಿಗಳ ನಡುವೆ ಹೊಡೆದಾಟ ನಡೆದಿದೆ. ಹುಡುಗಿಯೊಬ್ಬಳ ಜೊತೆ ಅನ್ಯ ಕೋಮಿನ ಹುಡುಗ ಮಾತನಾಡಿದ್ದಾನೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಟ ನಡೆದಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕೆಲ ಹೊತ್ತು ವಿದ್ಯಾರ್ಥಿಗಳ ಗುಂಪಿನ ನಡುವೆ ವಾಗ್ವಾದ ಮತ್ತು ಹೊಡೆದಾಟ ನಡೆದ ಬಳಿಕ ಪೊಲೀಸರಿಗೆ ಸುದ್ದಿಯನ್ನು ಮುಟ್ಟಿಸಲಾಯಿತು. ಸ್ಥಳಕ್ಕೆ ಆಗಮಿಸಿದ ಕಾಪು ಠಾಣೆಯ ಪೊಲೀಸರು ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಇದೊಂದು ವಿಚಾರದಲ್ಲಿ ನಾವು ಮಾತಾಡಿ ಅಲ್ಲಿ ಹಲವಾರು ಮೀಟಿಂಗ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಮುಂದೆ ಅದು ಏನು ಆಗ್ತದಂಗೆ ನೋಡ್ಕೊಳ್ಳೋದಕ್ಕೆ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಏನಾಗಬೇಕು ಅದನ್ನು ನಾವು ಮಾಡ್ತೀವಿ. ಎಲ್ಲರ ಸಹಕಾರ ಎಲ್ಲರಿಗೂ ಸಹಕಾರ ಇರಲಿ, ಯಾರಿಗೂ ತೊಂದರೆ ಇಲ್ಲದಂಗೆ ನಿಜವಾಗ್ಲೂ ಏನಾಗಬೇಕು ಅದನ್ನು ಮಾಡ್ತೀವಿ. ಒಬ್ಬರಿಗೂ ಅನ್ಯಾಯ ಆಗುತ್ತೆ. ಆ್ಯಕ್ಚುಲಿ ಇವಾಗ 15ನೇ ತಾರೀಕು ಅಮರನಾಥ ಮಾಸಾಚರಣೆ ಇದೆ. ಇಲ್ಲಿ ಕಷ್ಟಬೇಕು ಅಂತ DVSP ತಹಸೀಲ್ದಾರು ಎಲ್ಲ